ಹರೇ ಶ್ರೀನಿವಾಸ, ಹೇಗಿದ್ದೀರಾ ಎಲ್ಲರೂ? ಇವತ್ತು ಕೊಳಲನೂದುವ ಅಲಂಕಾರ ಶ್ರೀಕೃಷ್ಣನದ್ದು. ನಿನ್ನೆದು ಪಟ್ಟಾಭಿರಾಮ ಅಲಂಕಾರ. ಬಾಕಿದ್ದನ್ನೆಲ್ಲ ನಾನು ಶಾರ್ಟ್ಸಲ್ಲಿ ಹಾಕ್ತಾ ಬರ್ತೀನಿ. ಪಟ್ಟಾಭಿರಾಮ ಅಲಂಕಾರ ಅಂತೂ ತುಂಬ ಅದ್ಭುತವಾಗಿತ್ತು. ಆನಂತರ ಮೊನ್ನೆದ್ದು ಅರ್ಜುನ ವಿಷಾದ ಯೋಗ ಅಲಂಕಾರ ನೋಡಿ, ಅದನ್ನು ಹಾಕ್ತಾಯಿದ್ದೀನಿ, ನೋಡ್ಕೋತಾ ಬನ್ನಿ. ಆನಂತರ ಇವತ್ತು ನಾನು ದ್ವಾದಶಿಯ ಅಡುಗೆ ಬಗ್ಗೆ ನಿಮಗೆ ವಿಡಿಯೋ ಹಾಕ್ತಾಯಿದ್ದೀನಿ. ಮೊನ್ನೆ ನಮ್ಮ ಮನೆಗೆ ಸ್ವಾಮೀಜಿ ಬಂದ ವಿಡಿಯೋ ನಾನು ಲೈವ್ ಮಾಡಿದ್ದಲ್ಲ, ಅದರ ವಿಡಿಯೋ ನಾಳೆ ಹಾಕ್ತೀನಿ. ನೋಡ್ಬೋದು, ಗಂಜಿ ಇದೆಲ್ಲ ಮಾಡಿದ್ದೆ. ಇದು ಇಡ್ಲಿಗೆ ರುಬ್ಬಿಟ್ಟಿರುವಂಥದ್ದು. ಒಂದು ಪಾತ್ರೆಯಲ್ಲಿ ಬಿಸಿ ನೀರು ಮಾಡಿ ಅದರ ಮೇಲೆ ಇಡ್ಲಿ ಹಿಟ್ಟನ್ನು ಕುದಿಬಾರ್ದು, ಒಂದು ಮುಕ್ಕಾಲು ವಾಶಿ ಕುದಿಲಿಕ್ಕೆ ಇದೆ, ಅರ್ಧ ವಾಶಿ ಕುದಿತಾ ಇರಬೇಕಿದ್ರೆ ಅದನ್ನ ಆಫ್ ಮಾಡಿ ಈ ಥರ ಪಾತ್ರೆನಿಟ್ಟರೆ ನೀಟಾಗಿ ಹುಳಿ ಬರುತ್ತೆ ಹಿಟ್ಟು. ಇದು ಒಂದು ಟಿಪ್ಸ್ ಅಂತ ಇಟ್ಕೊಳ್ಳಿ. ಆನಂತರ ಇಡ್ಲಿ ಲೋಟಗಳಿಗೆ ಎಣ್ಣೆ ಹಚ್ಚಿಟ್ಟಿದೆ ಕಾಣ್ಬೋದು. ಬೀನ್ಸ್ ಪಲ್ಯಕ್ಕೆ ಉಪ್ಪು ಮತ್ತು ಅರಶಿನ ಹಾಕಿಟ್ಟು ರೆಡಿ ಮಾಡಿದ್ದೆ. ಇದೆಲ್ಲ ಹಿಂದಿನ ದಿನದ ಪ್ರಿಪರೇಷನು. ಗಂಜಿಗೆ ಮತ್ತು ಅನ್ನಕ್ಕೆ ಅಕ್ಕಿನ ತೆಗೆದಿಟ್ಟಿದ್ದೀನಿ. ನೋಡ್ಬೋದು, ಇದು ಹಾಫ್ ಪಾಲಿಶ್ಡ್ ರೈಸ್ ಅಂತೀವಿ, ಕಜೆ ಬೆಳ್ತಿಗೆ ಅಂತ ನಾವು ತುಳುವಲ್ಲಿ ಹೇಳ್ತೀವಿ. ಅದು ಇದು ಗಂಜಿಗೆ ತುಂಬ ಚೆಂದಾಗುತ್ತೆ ಇದು, ತೆಂಗಿನಕಾಯಿ ಹಾಲು ಹಾಕ್ಕೊಂಡು. ಆನಂತರ ಇದು ಅನ್ನಕ್ಕೆ ಕಟ್ಟಿಗೆ ಒಲೆಯಲ್ಲಿ ಅಡುಗೆ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಅದನ್ನೂ ಕಾಣ್ಬೋದು ನೀವಿಲ್ಲಿ. ಎಲ್ಲನೂ ಹಿಂದಿನ ದಿನದ ಅವತ್ತು ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಮಾರನೇ ದಿವಸಕ್ಕೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ, ಇಲ್ಲಂದ್ರೆ ತುಂಬ ಹರಿಬರಿ ಆಗುತ್ತೆ. ಆನಂತರ ನೆಲಗಡಲೆ ಇದೆಯಲ್ಲ, ಅದನ್ನ ನೆನೆಸಿಟ್ಟಿದೆ ಕೋಸಂಬರಿಗೆ. ಸಾರಿಗೆ ಬೇಳೆನೂ ನೆನೆಸಿಟ್ಟು ಬಿಟ್ಟಿರ್ತೀನಿ, ಬೇಗ ಬೆಂದು ಬಿಡುತ್ತೆ. ಆಮೇಲೆ ನೆನೆಸಿ ನಾವು ಬೇಳೆ ಬೇಯಿಸೋದ್ರಿಂದ ಹೊಟ್ಟೆಯಲ್ಲಿ ಗ್ಯಾಸ್ ಆಗಲ್ಲ ಅಂತ ಹೇಳ್ತಾರೆ. ಗ್ಯಾಸ್ ಯಾರಿಗೆ ಆಗುತ್ತೆ ಅವರು ಈ ಥರ ಮಾಡಿ ನೋಡಿ. ಆಮೇಲೆ ನೋಡಿ, ಕೋಸಂಬರಿಗೆ ಮುಳ್ಳು ಸೌತೆ ಕೂಡ ಸಿಪ್ಪೆ ತೆಗೆದಿಟ್ಟಿದ್ದೀನಿ. ಬೆಳಗ್ಗೆ ಎದ್ದು ಕುಚ್ಕೊಂಡ್ರೆ ಆಗೋಯಿತು. ತೆಂಗಿನಕಾಯಿನ ಮುಂಚಿನ ಅವತ್ತು ಹೆರ್ದಿಟ್ಕೊಂಡಿದ್ದೀನಿ. ಇವಾಗ ಸಮರ್ಪಣೆದು ತೆಂಗಿನಕಾಯಿ ಇತ್ತು. ಯಾವತ್ತು ಕೈಯಲ್ಲಿ ಮುಟ್ಟಬೇಡಿ, ಅದನ್ನ ಒಂದು ಚಮಚೆ ಯೂಸ್ ಮಾಡಿಕೊಂಡು ಅದನ್ನ ಬಳಸ್ಕೊಳ್ಳಿ. ಇಲ್ಲಾಂದರೆ ಒಂದೇ ದಿವಸದಲ್ಲೇ ತೆಂಗಿನ ತುರಿ ಫ್ರಿಜ್ಜಲ್ಲಿ ಇಟ್ಟರು ಹಾಳಾಗಿಬಿಡುತ್ತೆ. ಕೈ ಮಾತ್ರ ಹಾಕಲೇಬೇಡ, ಅನ್ನಕ್ಕಾಗಲಿ ತೆಂಗಿನಕಾಯಿಗಾಗಲಿ ಕೈ ಹಾಕಬಾರ್ದು. ಬೇಗನೆ ಅದು ಅಡ್ಡ ವಾಸನೆ ಹೊಡೆಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸಮರ್ಪಣೆಗಿಟ್ಟ ತೆಂಗಿನಕಾಯಿನೆಲ್ಲ ನಾನು ಇದು ಮಾಡಿಟ್ಟಿರ್ಬೋದು ನೋಡಿ, ಎಲ್ಲನೂ ರೆಡಿ ಮಾಡಿಟ್ಟಿದ್ದೀನಿ. ಆ ರಸಾಯನಕ್ಕೆ ಜೋನಿ ಬೆಲ್ಲ ಇತ್ತು, ಸ್ವಲ್ಪ ಗಟ್ಟಿ ಇತ್ತು, ಅದಕ್ಕೆ ನೀರು ಹಾಕಿ ಇಟ್ಟಿರೋದನ್ನು ನೀವು ಕಾಣ್ಬೋದು. ಜೋನಿ ಬೆಲ್ಲ ರಾಮಚಂದ್ರಾಪುರ ಮಠದವ್ರದ್ದು. ಆನಂತರ ನೋಡಿ, ಎಲ್ಲನೂ ರೆಡಿ ಆಯಿತು. ಈ ಥರ ಇಟ್ಟು ನೋಡಿ ಇಡ್ಲಿ ಹೇಗೆ ಹುಳಿ ಬರುತ್ತೆ ಅಂತ ಕಾಣ್ಬೋದು. ನೋಡಿ, ಇದು ಮೊಸರಿಗೆ ಹೆಪ್ಪಾಗಿಟ್ಟಿದ್ದೀನಿ. ಇದು ನಾಳೆ ಮೊಸರನ್ನ ಮಾಡಲಿಕ್ಕೆ, ಬಟ್ ಹುಳಿ ಬಂದಿರಲಿಲ್ಲ. ಕೊನೆಗೆ ನಂದಿನಿ ಮೊಸರೆ ಹಾಕಿದೆ. ಡಿಶ್ ವಾಷರ್ ರನ್ ಆಗ್ತಿದೆ, ನೀವು ಕಾಣ್ಬೋದಿಲ್ಲಿ. ರಾತ್ರಿನೇ ಹಾಕಿಬಿಟ್ರೆ ಸುಲಭ. ಫ್ರಿಜ್ಜಲ್ಲಿ ನೋಡಿ ದಾಳಿಂಬೆನ ಸುಲ್ಲಿಟ್ಟಿದ್ದೆ. ಮೊಸರನ್ನಕ್ಕೆ ಬೇಕು ತಾನೆ. ಫಂಕ್ಷನ್ ಮುಗ್ದಾದ ಕಾರಣ ನೋಡಿ ಫ್ರಿಜ್ ಫುಲ್ಲಾಗಿ ಕೂತಿದೆ ನಮ್ಮ ಮನೆಯದು. ನೋಡಿ, ಮೊಸರು ಕೆನೆ ಎಲ್ಲ ಒಟ್ಟು ಮಾಡಿಟ್ಟಿದ್ದಕ್ಕೆ ಹೆಪ್ಪಾಕಿ, ಅದಕ್ಕೂ ಮತ್ತು ಮೊಸರಿಗೂ, ದೇವರಿಗಿಡುವ ಮೊಸರಿಗೂ ಹೆಪ್ಪಾಕಿ ಇಟ್ಟಿದ್ದೀನಿ ಕಾಣ್ಬೋದು. ನಾವು ಬೇಯಿಸಿದ ಅನ್ನನೆಲ್ಲ ಫ್ರಿಜ್ಜಲ್ಲಿಡೋದು ನಮಗೆ ಮೊಸರೆ ಆಗುತ್ತೆ. ಎಲ್ಲ ಕೆಲಸ ಮುಗಿಬೇಕಿದ್ರೆ 10 ಮುಕ್ಕಾಲಾಗಿತ್ತು. ಆನಂತರ ನಾನು ಮಲಗಿದೆ. ನೋಡಿ, ಹಿಟ್ಟು, ಇಡ್ಲಿದು ಹಿಟ್ಟು ಹೇಗೆ ಹುಳಿ ಬಂದಿದೆ ಅಂತ ನೀವು ಕಾಣ್ಬೋದು. ಈ ಥರ ಐಡಿಯಾ ಮಾಡಿರಿ ಚಳಿಗಾಲದಲ್ಲೆಲ್ಲ, ಇದು ತುಂಬ ಹೆಲ್ಪ್ ಆಗುತ್ತೆ. ಇಡ್ಲಿ ನಾನು ಮಾಡೋದು ತುಂಬ ಸಲ ತೋರಿಸಿದ್ದೆ, ಆದ ಕಾರಣ ಇವತ್ತನ್ನು ಡೀಟೇಲಾಗಿ ತೋರಿಸಿಲ್ಲ. ಈಗ ಬೀನ್ಸ್ ಪಲ್ಯ ಮಾಡೋಣ. ಫಸ್ಟು ಬಾಣಲೆಗೆ ಉದ್ದಿನಬೇಳೆ ಎಣ್ಣೆ ಹಾಕಿ ಹುರಿಯಕ್ಕೆ ಬಿಡಿ. ಪಕ್ಕದಲ್ಲಿ ಬೇಳೆ ಬೇಯಕ್ಕಿಟ್ಟಿದ್ದು ಕಾಣ್ಬೋದು ನೀವು. ಒಗ್ಗರಣೆ ಚಟಪಟ ಅಂದ ನಂತರ ಬೀನ್ಸ್ ಹಾಕಿ ಒಂದು ರೌಂಡ್ ಅದನ್ನ ಸ್ಪ್ರೆಡ್ ಮಾಡಿ, ಅಂದರೆ ಎಣ್ಣೆ ಎಲ್ಲದಕ್ಕೂ ಕವರ್ ಆಗಬೇಕು. ಅಷ್ಟು ತನಕ ಅದನ್ನ ಮಗಚಿ, ಆನಂತರ ಸ್ವಲ್ಪ ನೀರು ಹಾಕಿ ಅದನ್ನ ಬೇಯಕ್ಕಿಟ್ಬಿಡಿ. ನೋಡಿ, ಇನ್ನು ಇಡ್ಲಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡ್ಬೋದು ನೀವಿಲ್ಲಿ. ಅದನ್ನ ಲೋಟಕ್ಕೆ ತುಂಬಿಸ್ಕೋತಾ ಇದ್ದೀನಿ, ಕಾಣ್ಬೋದು. ತಳದಿಂದ ತೆಗೆದು ಹಾಕಬೇಕು. ಆನಂತರ ಇಡ್ಲಿಗೆ ಏನು ಗೊತ್ತಾ, ಮಗಚಿ ಹಾಕಬಾರ್ದು. ಅದರಲ್ಲಿ ಏರೇಷನ್ ಅಂದರೆ ಬಬಲ್ ಥರ ಬಂದಿರುತ್ತೆ, ಗುಳ್ಳೆ ಥರ ಬಂದಿರುತ್ತೆ. ಅದು ಹೋದರೆ ಇಡ್ಲಿ ಗಟ್ಟಿಯಾಗಿಬಿಡುತ್ತೆ, ಸ್ಮೂತಾಗಿ ಬರಲ್ಲ. ನಾನು 1 ವಾಟಿ ಉದ್ದಿಗೆ 2 ವಾಟಿಯಷ್ಟು
ಅಳತೆ ಒಂದು ಅಕ್ಕಿ ತರಿ ಹಾಕ್ಕೊಂಡು ಮಾಡಿರುವಂಥದ್ದು, ಒಂದೊಂದು ಹಿಡಿ ಅವಲಕ್ಕಿ, ಒಂದೊಂದು ವಾಟಿ ಉದ್ದಿನ ಬೇಳೆಗೆ ಒಂದೊಂದು ಹಿಡಿ ಅವಲಕ್ಕಿ. ನಾನು ಎಲ್ಲನೂ ಮಾಡಿಲ್ಲ, ಸ್ವಲ್ಪ ಫ್ರಿಜ್ಜಲ್ಲೂ ಎತ್ತಿಟ್ಟಿದ್ದೆ. ಬೆಳಗ್ಗೆ ತುಂಬ ಹರಿಬರಿ ಆಗುತ್ತೆ ದ್ವಾದಶಿ ಆವತ್ತು ನೋಡಿ. ಆದ ಕಾರಣ ತೀರ ಎಲ್ಲನೂ ಮಾಡಲಿಕ್ಕೆ, ರೆಕಾರ್ಡಿಂಗ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ತುಂಬ ಲೇಟಾಗಿಬಿಡತ್ತೆ. ಎಲ್ಲನೂ ಸ್ಟೀಮಲ್ಲಿ ಇಟ್ಟು ಒಂದು 20 ನಿಮಿಷ ಹೈ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಳಿ. ಇನ್ನು ಗುಂಡ ಕೂಡ ಮಾಡ್ಬೋದು, ಹಲಸಿನ ಎಲೆಯಲ್ಲಿ ಮಾಡುವಂಥದ್ದು. ನೋಡಿ, ನಾನು ಒಲೆ ಹಚ್ಚಕ್ಕೆ ರೆಡಿ ಮಾಡ್ತಾ ಇದ್ದೀನಿ, ಕಾಣ್ಬೋದು ಇಲ್ಲಿ. ಅದಾದ ನಂತರ ಅಲ್ಲಿ ಒಲೆ ಹಚ್ಚಿದ ನಂತರ ಗಂಜಿಗೆ ಇಟ್ಟು ಅಥವಾ ಅನ್ನಕ್ಕೆ ಇಟ್ಟು ಈ ಕಡೆಯಿಂದ ಮೊಸರು ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ನೀವು ಕಾಣ್ಬೋದು, ಕೆನೆ ತೆಗೆದಿರ್ತೀವಲ್ಲ, ಸ್ವಲ್ಪ ಬಿಸಿನೀರು ಹಾಕಿ ಆ ಕಡುಗೋಲು ಅಥವಾ ಮಂತ್ ಅಂತ ಹೇಳ್ತೀವಿ ನಾವು ತುಳುವಲ್ಲಿ ಕಡುಗೋಲಿಗೆ, ಅದರಿಂದ ತಿಕ್ಕಿ ಬೆಣ್ಣೆ ತೆಗಿಬೇಕು. ಮಿಕ್ಸಿಗೆ ಹಾಕಿ ಕೆಲವರು ಮಿಷಿನಿಗೆ ಹಾಕಿ, ಅಂದರೆ ಮೊಸರು ಅದು ಬೆಣ್ಣೆ ತೆಗೆಯುವ ಮಿಷಿನಿಗೆ ಹಾಕಿ ತೆಗಿತಾರೆ. ಬಟ್ ಏನು ಗೊತ್ತಾ, ಅದು ತುಂಬ ಹುಳಿ ಬರುತ್ತೆ. ಈ ಥರ ಮಾಡಿದರೆ ಮಜ್ಜಿಗೆ ನಿಮಗೆ ತುಂಬ ಏರಿ ಹುಳಿ ಬರೋದಿಲ್ಲ, ತುಂಬ ಸಪ್ಪೆ ಸಪ್ಪೆ ಮಜ್ಜಿಗೆನೇ ಇರುತ್ತೆ. ಈ ಮಜ್ಜಿಗೆನ ಕುಡಿಯೋದಕ್ಕೂ ತುಂಬ ಚೆನ್ನಾಗಾಗುತ್ತೆ. ಮಿಕ್ಸಿಗೆ ಹಾಕ್ತು ಅಥವಾ ಬೆಣ್ಣೆ ತೆಗೆಯುವ ಮಿಷಿನಿಗೆ ಹಾಕ್ತು ಅಂತಂದರೆ ತುಂಬ ಹುಳಿ ಬರುತ್ತೆ ಅದು. ನೋಡಿ, ಈಸಿಯಾಗಿ ಒಂದು 5-10 ನಿಮಿಷದಲ್ಲಿ ಬೆಣ್ಣೆ ಬಂದುಬಿಡುತ್ತೆ. ಇದಂತಂದು ನೋಡಿ, ನಾನು ನೋಡಿ ಇದು ಅಷ್ಟೊತ್ತಿಗೆ ಈ ನೆಲಗಡಲೆ ಇತ್ತಲ್ಲ, ಅದನ್ನ ಬೇಯಕ್ಕಿಟ್ಟಿದ್ದೆ, ನೆನೆಸಿಟ್ಟಿದ್ದೆ ಹಿಂದಿನ ಆವತ್ತು. ಬೇಯಕ್ಕಿಟ್ಟು ನೀರು ಆರೋ ತನಕ ಬೇಯಿಸ್ಕೊಳ್ಬೇಕು, ಒಂದು ಚಿಟಿಕೆ ಉಪ್ಪು ಹಾಕಿ. ಎಲ್ಲರೂ ಈ ಥರ ಕೆನೆ ತೆಗೆದು ಬೆಣ್ಣೆ ಮಾಡಿ, ಈಗ ಟಿ ವಿನಲ್ಲಿ ಏನೇನೋ ವಿಷಯ ಕೇಳ್ತೀವಿ, ತಿರುಪತಿ ಲಡ್ಡು ಅದರಲ್ಲಿ ಕಲಬೆರಕೆ ನಾವು ಈ ಥರ ಮನೆಯಲ್ಲೇ ತುಪ್ಪ ಮಾಡಿಕೊಂಡ್ರೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ನಾವು ಮಕ್ಕಳಿಗೆ ನಮ್ಮ ಹೇಳಿಕೊಟ್ಟಂಗೂ ಆಗುತ್ತೆ, ಒಂದು ಎಜುಕೇಷನ್ ಆಗುತ್ತೆ. ನಮ್ಮಮ್ಮ ಎಲ್ಲ ಮಾಡಿದ್ದನ್ನೇ ತಾನೇ ನಾವೀಗ ಮಾಡ್ತಾ ಇರುವಂಥದ್ದು. ಬೇಗ ಬಂದುಬಿಡುತ್ತೆ, ಜಾಸ್ತಿ ಮಿಕ್ಸಿಗೆ ಹಾಕುವಂಥ ಅವಶ್ಯಕತೆಯೇ ಇರೋದಿಲ್ಲ. ಆಮೇಲೆ ಬೆಣ್ಣೆನ ನೀರು ಇರುವ ಪಾತ್ರೆಗೆ ಹಾಕಿ ತೊಳ್ಕೊಳ್ಳಿ, ಅದರಲ್ಲಿರುವ ಮಜ್ಜಿಗೆ ಅಂಶ ಎಲ್ಲ ಹೋಗಬೇಕು. ನಾವು ಏನು ಗೊತ್ತಾ, ಬೆಣ್ಣೆನೆಲ್ಲ ದೇವರಿಗೆ ಇಟ್ಟುಬಿಡ್ತೀವಿ ಮನೆಯಲ್ಲಿ. ಒಂದು 1/4 kg ಬೆಣ್ಣೆ ಬಂದಿದೆ, ಯಾಕಂದರೆ ಮೊನ್ನೆ ಫಂಕ್ಷನ್ ಇದ್ದ ಕಾರಣ ಕೆನೆ ತುಂಬ ಜಾಸ್ತಿ ಇತ್ತು ಮನೆಯಲ್ಲಿ. ಎಲ್ಲರೂ ಈ ಥರ ಬೆಣ್ಣೆ ತೆಗೆದು ತುಪ್ಪ ಮಾಡ್ಕೊಳ್ಳಿ ಮನೆಯಲ್ಲಿ. ನಂದಿನಿ ಬ್ಲೂ ಹಾಲು ಬಿಟ್ಟರೆ ಆರೆಂಜ್ ಹಾಲಲ್ಲಿ ತುಂಬ ಚೆನ್ನಾಗಿ ಕೆನೆ ಬರುತ್ತೆ. ಗ್ರೀನ್ ಹಾಲು ಮತ್ತು ಬ್ಲೂ ಹಾಲಲ್ಲಿ ಅಷ್ಟು ಬರೋದಿಲ್ಲ. ನೋಡಿ, ನೀರು ಹಾಕಿ ಹಾಕಿ ತೊಳ್ಕೋಬೇಕು. ನೋಡಿ, 1/4 kg ಬೆಣ್ಣೆ ಬಂದಿದೆ. ಅಷ್ಟೊತ್ತಿಗೆ ಪಲ್ಯ ಬೆಂದಾಗಿದೆ, ನೀವು ಕಾಣ್ಬೋದು ಇಲ್ಲಿ. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ಮಿಕ್ಸ್ ಮಾಡಿ ಮುಚ್ಚಿಟ್ರೆ ಪಲ್ಯ ರೆಡಿ ಆಯಿತು. ಕೆಲವರು ಇದಕ್ಕೆ ಬೆಲ್ಲ ಹಾಕೋತಾರೆ ಅಥವಾ ಮಸಾಲೆ ತೆಂಗಿನಕಾಯಿ ಮತ್ತು ಕೆಂಪು ಮೆಣಸು ಜೀರಿಗೆ ರುಬ್ಬಿಬಿಟ್ಟು ಹಾಕ್ತಾರೆ. ನಾನು ಪ್ಲೇನ್ ಮಾಡಿದ್ದೆ. ತರಕಾರಿ ತುಂಬ ಇತ್ತು ಫಂಕ್ಷನ್ಗೆ ಉಳಿದದ್ದು, ಅದರದ್ದು ಮಾಡಿರುವಂಥದ್ದು ನಾನು. ಇದು ಆಗಿಬಿಟ್ಟು ನೀರು ಆವಿಯಾಗಿದೆ ಎಲ್ಲ, ನೀವು ಕಾಣ್ಬೋದಲ್ಲಿ. ಸ್ವಲ್ಪನೇ ಹಾಕಿ ಉಪ್ಪು ಹಾಕಿ ಬೇಯಕ್ಕಿಟ್ರೆ ನೀಟಾಗಿ ಬೇಗ ಬೇಯುತ್ತೆ. ಆನಂತರ ನೋಡಿ, ಇಲ್ಲಿ ಸಾರಿಗೆ ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ನೋಡಿ, ಹುಣಸೆ ಹಣ್ಣನ್ನು ಕಿವಿಚ್ಕೊಂಡು ಅದಕ್ಕೆ ಉಪ್ಪು ಬೆಲ್ಲ ಹಾಕಿ ಇಂಗು ಕಾಯಿಮೆಣಸು ಹಾಕಿ ಕುದಿಯೋಕ್ಕಿಟ್ಬಿಡಿ. ಟಿಪಿಕಲ್ ಸೌತ್ ಕೇಂದ್ರ ಸಾರಿದು, ಉಡುಪಿ ಸಾರಿದು. ಈ ಸಾರಿಗೆ ನಾವು ಟೊಮೆಟೊ ಹಾಕೋದಿಲ್ಲ. ಟೊಮೆಟೊ ತುಂಬ ಅಪರೂಪ, ಟೊಮೆಟೊ ಕ್ಯಾರೆಟ್ ಎಲ್ಲ ತರೋದೇ ಇಲ್ಲ ಅಂತ ಹೇಳಿಲ್ಲ. ಚಾತುರ್ಮಾಸ್ಯ ವ್ರತದಲ್ಲಿ ಕೆಲವರು ತಿನ್ಬೋದಾ ತಿನ್ನಬಾರ್ದಾ ಅಂತ ಕೇಳಿದರು. ನಾವು ತೀರಾ ಈರುಳ್ಳಿ ಬೆಳ್ಳುಳ್ಳಿ ಮಾತ್ರ ಶುಗರ್ ತಿನ್ನಲ್ಲ. ಈ ಕ್ಯಾರೆಟು ಮೂಲಂಗಿ ಕ್ಯಾಬೇಜ್ ಅಂಥದ್ದೆಲ್ಲ ನಾವು ತಿಂತೀವಿ, ಟೊಮೆಟೊ ಎಲ್ಲ. ನೋಡಿ, ಮೊನ್ನೆ ಫಂಕ್ಷನಿಗೆ ಉಳಿದ ಬೆಲ್ಲ ಅದನ್ನೇ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡೆ, ನೀವು ಕಾಣ್ಬೋದು. ಇಲ್ಲದ್ರೆ ನಾನು ಪತಂಜಲಿದು ಬೆಲ್ಲದ ಪುಡಿ ತರುವಂಥದ್ದು, ಇದು ಖಾಲಿಯಾಗಲಿ ಅಂತ ಅದನ್ನೇ ಹಾಕಿದೆ. ನೋಡಿ, ಆನಂತರ ಬೇಳೆಯ ನೀರು ಹಾಕಿ ಅದನ್ನ ಕುದಿಯೋಕ್ಕೆ ಇಟ್ಬಿಡಿ. ನೆಕ್ಸ್ಟ್ ಈ ಬೇಳೆನ ನೀಟಾಗಿ ಅದನ್ನ ನುರಿಬೇಕು, ಅಂದರೆ
ನೋಡಿ ತೋರಿಸ್ತಾ ಇದ್ದೀನಿ. ಅದನ್ನು ಫುಲ್ಲು ಕರಗಿಸಬೇಕು. ಬೆಂದಿದೆ ಅದು ಕಾಳು ಥರ ಕಾಣ್ತಾ ಇರ್ತದೆ. ಅದನ್ನ ಫುಲ್ಲು ನುರಿದ್ರೆ ಅಥವಾ ಸ್ಮ್ಯಾಶ್ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ, ಸಾರು ದಪ್ಪಗೆ ಬರುತ್ತೆ. ಎಷ್ಟು ನೀಟಾಗಿ ಬೇಯುತ್ತೆ ಗೊತ್ತಾ, ನೆನೆಸಿಟ್ಬೇಕು. ಆವಾಗ ಸ್ವಲ್ಪ ಗ್ಯಾಸ್ ಕಡಿಮೆ ಆಗುತ್ತೆ ಈ ಬೇಳೆಗಳದ್ದು. ಎಲ್ಲನೂ ಅದಕ್ಕೆ ಹಾಕಿ ಸಾರಿನ ಪುಡಿ, ಅರಿಶಿನ ಹಾಕಿ ಅದನ್ನ ಸ್ವಲ್ಪ ಬೇಕಾದ ತೆಂಗಿನ ತುರಿ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಸ್ವಲ್ಪ ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಕುದಿಸಿ, ತುಂಬಾ ಚೆನ್ನಾಗಾಗುತ್ತೆ. ಇಡ್ಲಿಗೆ ಈ ಸಾರು ಒಳ್ಳೆ ಕಾಂಬಿನೇಷನು. ನಾನು ಪಕ್ಕದಲ್ಲಿ ಒಲೆಯನ್ನು ನೋಡ್ತಾ ಇದ್ದೆ. ಎರಡೆರಡು ಕೆಲಸ ಒಟ್ಟೊಟ್ಟಿಗೆ ಆಗ್ತಾಯಿತ್ತು. ತೆಂಗಿನಕಾಯಿ ಗಂಜಿ ಮಾಡೋದೆಲ್ಲ ನಾನು ತೋರಿಸಿಲ್ಲ, ತುಂಬ ಸಲ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಆದ ಕಾರಣ ಈ ಸಲ ತೋರಿಸಿಲ್ಲ ನಾನು. ನೋಡಿ ಸಾರಿನ ಪುಡಿ ಹಾಕ್ಕೊಂಡು, ಮೊನ್ನೆ ಫಂಕ್ಷನ್ ಅವರು ಮಾಡಿದ್ದು ಇತ್ತು ಸಾರಿನ ಪುಡಿ, ಅದನ್ನೇ ಹಾಕ್ಕೊಂಡು ಸಾರು ಕುದಿಸಬೇಕು. ಇದೊಂದು 5-10 ನಿಮಿಷ ಸಿಮ್ಮಲ್ಲಿಟ್ಟು ಕುದಿಸಬೇಕು. ಆನಂತರ ತುಪ್ಪ ಹಾಕಿ ಜೀರಿಗೆ ಹಾಕಿ ಒಗ್ಗರಣೆ ಕೊಡಬೇಕು. ನೋಡಿ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡೆ. ಒಂದು ತೆಂಗಿನ ಎಣ್ಣೆ ಹಾಕ್ಕೊಂಡು ನಡೆಯುತ್ತೆ. ತೆಂಗಿನ ತುರಿ ಅದರದ್ದೇ ಆದ ಟೇಸ್ಟ್ ಕೊಡುತ್ತೆ. ಎಣ್ಣೆದ್ದು ಬೇರೆ, ತೆಂಗಿನ ತುರಿದ್ದು ಬೇರೆ. ಬೇಕಾದಷ್ಟು ನೀರು ಹಾಕ್ಕೊಂಡು ಕುದಿಸ್ಕೊಳ್ಳಿ. ಆನಂತರ ನೋಡಿ ಈ ಕಡೆಯಿಂದ ಮುಳ್ಳು ಸೌತೆ ಕೊಚ್ಚಿಕೊಂಡು ಕೋಸಂಬರಿ ಮಾಡಿಕೊಂಡೆ. ದಶಮಿ ಒಂದು ಹೊತ್ತು ಆದ ಕಾರಣ ಬೆಳಗ್ಗೆ ನಾವು ಊಟ ಮಾಡಿ ಮಧ್ಯಾಹ್ನ ಮತ್ತು ಸಾಯಂಕಾಲ ತಿಂಡಿ ತಿಂತೀವಿ. ಅದು ನಮಗೆ ಅಕ್ಕಿದ್ದಾದರೂ ಏನೂ ತೊಂದರೆ ಇಲ್ಲ. ಕೆಲವರು ಅಕ್ಕಿದ್ದು ತಿನ್ನಲ್ಲ. ಅದು ನೀವು ಯಾವ ಥರ ಅನುಸಂಧಾನ ಮಾಡ್ತೀರೋ ಅದರ ಮೇಲೆ. ನೋಡಿ ಮುಳ್ಸೌತೆಗೆ ಆ ಬೇಯಿಸಿದ ಕಡಲೆ, ನೆಲಗಡಲೆ, ಆನಂತರ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಕೋಸಂಬರಿ ಮಾಡಿದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಕೋಸಂಬರಿ ರೆಡಿ. ಅಷ್ಟೊತ್ತಿಗೆ ಇಡ್ಲಿನೂ ಬೆಂದಾಗಿತ್ತು, ನೀವು ಕಾಣ್ಬೋದು. ಅಂತ ಇನ್ನೊಂದು ನಮ್ಮನೇಲಿ ಇಡ್ಲಿ ಮಾಡೋದನ್ನು ತೋರಿಸಿ, ನಮ್ಮ ಅಮ್ಮ ಮಾಡೋದು ಇದು. ಲೋಟೆ ಗೀಟೆ ಏನು ಇಲ್ಲದಂತೆ ಮಾಡ್ಬೋದು. ಇದು ಎಲೆಯ ಘಮ ಕೂಡ ಇದಕ್ಕೆ ಚೆನ್ನಾಗಿ ಬರುತ್ತೆ. ಮನೆಯದು ಎಲೆ ಆದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಡೈರೆಕ್ಟಾಗಿ ನಾವು ಹಾಕ್ಕೊಂಡು ನಾವು ಇಡ್ಲಿ ಮಾಡ್ಬೋದು. ನಿಮಗೆ ತೋರಿಸ್ಲಿಕ್ಕೋಸ್ಕರ ನೋಡಿ ಎಷ್ಟು ಗೂಡಾಗಿ ಬಂದಿದೆ ಇಡ್ಲಿ ಹಿಟ್ಟು ಅಂತ ನೀವು ಇಲ್ಲಿ ನೋಡಿ. ಆನಂತರ ಅನ್ನನ ಬಿಸಿ ಬಿಸಿ ಅನ್ನ ಎಷ್ಟು ಬೇಕೋ ಅಷ್ಟು ತಗೊಂಡು ಮೊಸರನ್ನಕ್ಕೆ ಅದನ್ನು ನೀಟಾಗಿ ನುರಿಬೇಕು ಅಥವಾ ಸ್ಮ್ಯಾಶ್ ಮಾಡಬೇಕು. ಅದನ್ನ ನೋಡಿ ಈ ಥರ. ಆನಂತರ ಸ್ವಲ್ಪ ಅದನ್ನ ಆರಲಿಕ್ಕೆ ಬಿಡಿ. ಬಿಸಿ ಅನ್ನಕ್ಕೆ ಯಾವತ್ತೂ ನಾವು ಮೊಸರು ಹಾಕಬಾರ್ದು. ನೋಡಿ ಆನಂತರ ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಫಸ್ಟು ಒಂದು ಪಲ್ಯಕ್ಕೆ ಮತ್ತು ಮೊಸರನ್ನಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಉದ್ದಿನಬೇಳೆ, ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕಿ, ಆನಂತರ ಅದೇ ಎಣ್ಣೆಗೆ ಸ್ವಲ್ಪ ನೆಲಗಡಲೆ, ಗೋಡಂಬಿ ಎಲ್ಲ ಹಾಕಿ ಒಗ್ಗರಿಸಬೇಕು. ನೀವು ಇಲ್ಲಿ ಬೇಕಾದರೆ ಮೆಣಸನ್ನು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಇಂಗು ಹಾಕ್ಕೊಂಡೆ ಅಷ್ಟೇ. ಕೆಂಪು ಮೆಣಸು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಮೆಣಸೆಲ್ಲ ಸಿಕ್ಕಿದರೆ ಇಷ್ಟಪಡೋದಿಲ್ಲ, ಅದಕ್ಕೋಸ್ಕರ ನಾನು ಮೆಣಸು ಜಾಸ್ತಿ ಹಾಕೋದಿಲ್ಲ. ನೋಡಿ ಇದು ಕೋಸಂಬರಿಗೆ, ಚಟ್ನಿಗೆ, ಆನಂತರ ಇದಕ್ಕೆ ಒಗ್ಗರಣೆ ರೆಡಿ ಆಯಿತು ನಂದು. ಚಟ್ನಿನೂ ನಾನು ಒಂದೆಲೆಗದ್ದು ಚಟ್ನಿ ನಾನು ತೋರಿಸಿಲ್ಲ ಈ ಸಲ. ಚಕ ಅಂತ ಮಾಡಾಕ್ಬಿಟ್ಟೆ, ಲೇಟ್ ಆಯಿತು ಅಂತಂದ್ಬಿಟ್ಟು. ಇದು ನೆಲಗಡಲೆ, ಗೋಡಂಬಿ, ಆನಂತರ ನೋಡಿ ನೆಲಗಡಲೆ ಮತ್ತು ಗೋಡಂಬಿ ಎರಡೇ ಹಾಕ್ಕೊಂಡಿರೋದು. ಫಸ್ಟ್ ಒಗ್ಗರಣೆಲೆಲ್ಲ ಹಾಕಿದ್ನಲ್ಲ, ಹಾಕಿ ಇದು ಫ್ರೈ ಮಾಡಿದ ನಂತರ ಅನ್ನಕ್ಕೆ ಹಾಕ್ಕೊಂಡು ಮೊಸರು, ಅನ್ನ, ದಾಳಿಂಬದ ಬೀಜ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಆನಂತರ ಸ್ವಲ್ಪ ಶುಂಠಿ ತುರ್ಕೊಂಡು ಹಾಕ್ಕೊಳ್ಳಿ ಅದಕ್ಕೆ ಮೊಸರನ್ನಕ್ಕೆ. ನೋಡಿ ಗೋಡಂಬಿನೂ ಹಾಕ್ತಾಯಿದ್ದೀನಿ, ತುಂಬ ಚೆನ್ನಾಗಾಗುತ್ತೆ ಗೋಡಂಬಿ ಎಲ್ಲ. ಫುಲ್ಲು ಏನು ಈ ಉಪವಾಸ ಮಾಡಿದವರಿಗೆ ಫುಲ್ ಎನರ್ಜಿಯನ್ನು ಕೊಡುತ್ತೆ ಇದೆಲ್ಲ. ನೋಡಿ ಇದಾಗ್ಬಿಡ್ತು. ನೀವು ಯಾವ ಥರ ದ್ವಾದಶಿ ಆಚರಣೆ ಮಾಡಿದ್ದೀರಾ ತಿಳಿಸಿ. ನೋಡಿ ಅನ್ನನ ಅದಕ್ಕೆ ಒಗ್ಗರಣೆ ಹಾಕಿಟ್ಟಿದೆ ಕಾಣ್ಬೋದು. ಈ ಒಗ್ಗರಣೆನ ಹಾಕ್ಕೊಂಡು ಅದಕ್ಕೆ ಬೇಕಾದರೆ ಸ್ವಲ್ಪ ತೆಂಗಿನಕಾಯಿ ತುರಿನೂ ಹಾಕ್ಕೊಳ್ಳಿ. ಶುಂಠಿ, ಉಪ್ಪು, ಕೊತ್ತಂಬರಿ ಸೊಪ್ಪು ಇದನ್ನ ಹಾಕ್ಕೊಂಡು
ದಾಳಿಂಬೆ ಬೀಜ ಹಾಕ್ಕೊಂಡು ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡಿ ನೋಡಿ. ಅನ್ನ ತಣ್ಣಗಾಗಿದೆ, ನಿಮಗೆ ಕಾಣ್ಬೋದು. ಒಂದು ದಾಳಿಂಬನ ಫುಲ್ ಹಾಕಿದ್ದೀನಿ. ಮಧ್ಯಾಹ್ನ ರಾತ್ರಿ ಊಟ ಮಾಡಿದ ಕಾರಣ ಸ್ವಲ್ಪನೇ ಮಾಡಿಕೊಂಡೆ, ಆದರೂ ಉಳಿದು ಬಿಡುತ್ತೆ. ಯಾರಿಗಾರು ಕೊಡ್ತೀನಿ ನಾನು ಮನೆ ಹತ್ರ. ಮೊನ್ನೆ ಫಂಕ್ಷನ್ ಅವತ್ತು ಅಷ್ಟೇ, ನಮ್ಮ ಸುತ್ತಮುತ್ತಲ ಮನೆಯವರಿಗೆ ಎಲ್ಲರೂ ತಗೊಂಡು ಹೋದರು. ನಮ್ಮ ಮನೆಯ ಸಾರು ಅಂದರೆ ಬ್ರಾಹ್ಮಣರ ಮನೆಯ ಸಾರು ತುಂಬ ಇಷ್ಟ ಅವರಿಗೆಲ್ಲ, ಆದ ಕಾರಣ ತಗೊಂಡು ಹೋಗ್ತಾರೆ. ನೋಡಿ, ಈಗ ಮೊಸರು ಹಾಕ್ಕೊಳ್ಳೋಣ. ನನ್ನ ಮೊಸರು ಹುಳಿ ಬಂದಿರಲಿಲ್ಲ, ಅದಕ್ಕೆ ನಾನು ನಂದಿನಿ ಮೊಸರೇ ಬಳಸಬೇಕಾಯಿತು. ನೋಡಿ, ಇದು ಆಗಿಬಿಡ್ತು. ತುಂಬ ಚೆನ್ನಾಗಾಗುತ್ತೆ ಈ ಥರ ಮೊಸರನ್ನ ಮಾಡಿ ನೋಡಿ ನೀವು. ನೋಡಿ, ಗಂಜಿ, ಅನ್ನ, ಕೋಸಂಬರಿ, ಪಲ್ಯ, ಬೆಣ್ಣೆ, ಬಾಳೆಹಣ್ಣಿನ ರಸಾಯನ, ಬರೀ ಬೆಲ್ಲ ಹಾಕಿರೋದಷ್ಟೇ. ಸಾರು, ಕೋಸಂಬರಿ ಎಲ್ಲನೂ ರೆಡಿ ಆಯಿತು. ಇಡ್ಲಿ ಎಲ್ಲ, ಚಟ್ನಿ ಕೂಡ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಕಮೆಂಟ್ಸ್ ಮಾಡಿ ನೀವು ಏನು ವಿಶೇಷ ಮಾಡಿದ್ದೀರಾ ಅಂತ. ಇದು ಮೊನ್ನೆ ನಮ್ಮ ಅಪ್ಪ ಅಮ್ಮ ಬಂದಿದ್ದರು, ಅತ್ತಿಗೆ ಇದು. ಅಪ್ಪ ಒಂದು ಕಡೆಯಿಂದ, ಈ ಕಡೆಯಿಂದ ಅಮ್ಮ ಫಂಕ್ಷನಿಗೆ.